ಮಾರುಕಟ್ಟೆಯಲ್ಲಿ ನಾವು ಬಟ್ಟೆ ಖರೀದಿಸುವಾಗ ನಾವು ಚರ್ಮದ ಆರೋಗ್ಯದ ಬಗ್ಗೆ ನೋಡುವುದಿಲ್ಲ, ಬದಲಾಗಿ ಇಂದಿನ ಫ್ಯಾಷನ್ ಬಗ್ಗೆ ಹೆಚ್ಚಿನ ಗಮನ ನೀಡುತ್ತೇವೆ. ಹಾಗಾಗಿ ಬಿದಿರಿನ ಬಟ್ಟೆಗಳನ್ನು ಧರಿಸುವುದರಿಂದ ನಿಮಗೆ ಏನೆಲ್ಲ ಪ್ರಯೋಜನವಿದೆ ಎಂಬುದನ್ನು ತಿಳಿದುಕೊಳ್ಳಿ. ಈ ಬಟ್ಟೆಯು ಅತ್ಯಂತ ಮೃದುವಾಗಿದೆ, ಇದು ಒರಟಾಗಿರುವುದಿಲ್ಲ. ಹಾಗಾಗಿ ಇದು ಚರ್ಮದ ಸಂಪರ್ಕಕ್ಕೆ ಬಂದಾಗ ಮೃದುವಾಗುತ್ತದೆ ಮತ್ತು ಚರ್ಮದ ಕಿರಿಕಿರಿಯನ್ನು ಕಡಿಮೆ ಮಾಡುತ್ತದೆ. ಇದು ನಿಮ್ಮನ್ನು ಸೂರ್ಯನ ಯುವಿ ಕಿರಣಗಳಿಂದ ರಕ್ಷಿಸುತ್ತದೆ. ಹಾಗಾಗಿ ಈ ಬಟ್ಟೆಗಳನ್ನು ಬೇಸಿಗೆ ಕಾಲದಲ್ಲಿ ಬಳಸಿದರೆ ತುಂಬಾ ಒಳ್ಳೆಯದು. ಈ ಬಟ್ಟೆಯನ್ನು ಧರಿಸಿದರೆ ದೀರ್ಘಕಾಲದವರೆಗೆ ತಾಜಾವಿರಬಹುದು. ಯಾಕೆಂದರೆ ಬಿದಿರಿನ ನಾರಿನಲ್ಲಿ ಸೂಕ್ಷ್ಮ ರಂಧ್ರಗಳಿದ್ದು ಇದು ಗಾಳಿ ಆಡಲು ಸಹಾಯ ಮಾಡುತ್ತದೆ. ಇದರಿಂದ ನೀವು ತಾಜಾತನವನ್ನು ಅನುಭವಿಸಬಹುದು. ಇದು ಬೆವರನ್ನು ಹೀರಿಕೊಳ್ಳುವ ಗುಣಗಳನ್ನು ಹೊಂದಿದೆ. ಹಾಗಾಗಿ ಇದು ಬೆವರನ್ನು ಚರ್ಮದಲ್ಲಿ ಒಣಗಲು ಬಿಡುವುದಿಲ್ಲ. ಇದರಿಂದ ಬ್ಯಾಕ್ಟೀರಿಯಾಗಳಿಂದ ಚರ್ಮದ ಸಮಸ್ಯೆ ಕಾಡಲ್ಲ. ಬಿದಿರಿನ ಬಟ್ಟೆಗೆ ಇಸ್ತ್ರಿ ಮಾಡುವ ಅಗತ್ಯವಿರುವುದಿಲ್ಲ, ಯಾಕೆಂದರೆ ಈ ಬಟ್ಟೆಗಳು ಸುಕ್ಕುಗಟ್ಟುವುದಿಲ್ಲ. ಮತ್ತೆ ಇದನ್ನು ಎಷ್ಟು ಬಾರಿ ತೊಳೆದರೂ ಇದು ಸುಕ್ಕುಗಟ್ಟುವುದಿಲ್ಲ. ಬಿದಿರಿನ ಬಟ್ಟೆ ದೇಹವನ್ನು ಶಾಖದಿಂದ ಕಾಪಾಡುತ್ತದೆ ಮತ್ತು ಚಳಿಯಿಂದ ರಕ್ಷಿಸುತ್ತದೆ. ಅಲ್ಲದೆ ಇದು ಚರ್ಮ ಸರಿಯಾಗಿ ಉಸಿರಾಡಲು ಸಹಕರಿಸುತ್ತದೆ. ARC Private Limited. We are hiring. Dear all, we have openings for telecallers position. 0 to 2 years experience. Any education can apply. Gender male and female. Skills results driven, persistence, time management, customer service, understanding customer needs, prospecting skills, motivation for sales, handles rejection, professionalism and communications. Accident Relief Care Private Limited. Number 38 Chandrodaya, first floor, Antarasanahಳ್ಳಿ, Madhugiri Main Road, Tumkur. 572106. Phone 6366435958 96066666568. ARC Private Limited. Help when you need it most. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.